ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ವಿಧಿಸಿರುವ ವೀಕೆಂಡ್ ಕರ್ಫ್ಯೂ ಕಾರ್ಮಿಕ ವರ್ಗದ ಮೇಲೆ ಭಾರಿ ಹೊಡೆತವನ್ನ ನೀಡಿದೆ. ಕಳೆದ 2 ವರ್ಷಗಳಿಂದ ನಿರಂತರ ಮಹಾಮಾರಿ ಕೊರೋನಾ ಲಾಕ್ಡೌನ್ ಕರ್ಫ್ಯೂಗಳಿಂದ ದಿನಗೂಲಿ ಮಾಡಿ ಬದುಕನ್ನು ಕಟ್ಟಿಕೊಂಡಿದ್ದಂತಹ ಬಡ ಕಾರ್ಮಿಕನ ಜೀವನ ಮೂರಾಬಟ್ಟೆಯಾಗಿದೆ. ಕೆಲಸವನ್ನು ಅರಸಿ ಮಂಗಳೂರಿಗೆ ಬಂದಿದ್ದಂತಹ ಹೊರ ಜಿಲ್ಲೆಗಳ ಕಾರ್ಮಿಕರು ಏಕಾಏಕಿ ವೀಕೆಂಡ್ ಕರ್ಫ್ಯೂನಿಂದ ಕಂಗಾಲಾಗಿದ್ದು ಸರಿಯಾದ ಕೆಲಸವಿಲ್ಲದ ಕಾರಣ ತಮ್ಮ ಊರಿಗೆ ಗುಳೆ ಹೊರಟಿದ್ದಾರೆ. ಬಳ್ಳಾರಿ, ಶಿವಮೊಗ್ಗ ಸೇರಿದಂತೆ ನೆರೆಯ ಜಿಲ್ಲೆಗಳ ಕಾರ್ಮಿಕರು ಮಂಗಳೂರಿನಿಂದ ತಮ್ಮ ಕುಟುಂಬದ ಇತರ ಸದಸ್ಯರುಗಳೊಂದಿಗೆ ಮತ್ತೆ ತಮ್ಮ ಊರಿನತ್ತ ಮುಖ ಮಾಡಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಂತಹ ಕಾರ್ಮಿಕರು ಕಳೆದ 2 ವರ್ಷಗಳ ಲಾಕ್ಡೌನ್ನಿಂದ ಇನ್ನೂ ನಾವುಗಳು ಸುಧಾರಿಸಿಕೊಂಡಿಲ್ಲ. ಹೀಗಿರುವಾಗಲೇ ಮತ್ತೆ ಸರ್ಕಾರ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ವೀಕೆಂಡ್ ಕರ್ಫ್ಯೂವನ್ನ ವಿಧಿಸಿದ್ದು ನಮ್ಮ ಜೀವನವನ್ನ ಬುಡಮೇಲು ಆಗುವಂತೆ ಮಾಡಿದೆ. ಮನೆ ಬಾಡಿಗೆ ಕಟ್ಟುವುದಕ್ಕೂ ಹಣ ಹೊಂದಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಪ್ಪತ್ತಿನ ಊಟಕ್ಕೂ ಕಷ್ಟವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಠಿಣ ಲಾಕ್ಡೌನ್ ಜಾರಿಯಾಗುವ ಭೀತಿಯಿಂದ ಊರುಗಳಿಗೆ ಮರಳ್ತಾ ಇದ್ದೇವೆ ಎಂದು ಅವಲತ್ತುಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಕೆಲಸ ಇಲ್ಲ, ತೊಕ್ಕಟದಲ್ಲಿ ಬಹಳ ಕೆಲಸ ಕಡಿಮೆ ಉಂಟು. ಆ ಕಾರಣಕ್ಕಾಗಿ ನಾವು ಊರಿಗೆ ಹೋಗ್ತಾ ಇದೀವಿ. 1 ದಿನ ಸಿಕ್ಕರೆ 2 ದಿನ ಸಿಗಲ್ಲ. 3 ದಿನಕ್ಕೆ ನಮಗೆ ಊಟಕ್ಕೆ ಬಹಳ ತೊಂದರೆ ಆಗಿದೆ. ಇದು ಲಾಕ್ಡೌನ್ ಇದೆ ಆಯ್ತಾ, 2 ದಿನ ಲಾಕ್ಡೌನ್ ಆಯ್ತು. ಈಗ ಹೋಟೆಲ್ ಎಲ್ಲ ಬಂದಿದೆ, ಹಂಗಾಗಿ ನಾವು ಉಪವಾಸ ಇರೋಕ್ಕಾಗಲ್ಲ. ಅವತ್ತು ಕಾರಣಕ್ಕಾಗಿ ನಾವು ಈಗ ಊರಿಗೆ ಹೋಗ್ತಾ ಇದೀವಿ. ಇಲ್ಲ ಬಂದು ಇದು ಮಂಗಳೂರಿಗೆ ಬಂದು 2 ದಿವಸ ಆಯ್ತು. ಕೆಲಸನೂ ಇಲ್ಲ, ಏನಿಲ್ಲ. ಊಟದ ರೇಟನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಮತ್ತು ಕೆಲಸಕ್ಕೆ ಅಲ್ಲೇನಾದ್ರು ಹೋದ್ರೆ ಪೊಲೀಸರನ್ನು ಹೊಡೆದು ಕಳಿಸ್ತಾ ಇದ್ದಾರೆ. ಹಂಗಾಗಿ ಮೊನ್ನೆ ತಾನೇ ನಮ್ಮ ಹುಡುಗ ಇದು ಮಾಸ್ಕ್ ಹಾಕಿದಾಗ 500 ರೂಪಾಯಿ ಫೈನ್ ಕಟ್ಟಿದ. ನಮ್ಗೆ ಬಚಾರ್ಜ್ ಇಲ್ಲದಕ್ಕೆ ಇನ್ನೊಬ್ರು ಕೇಳ್ಕೊಂಡು ಹೋಗ್ತಾ ಇದೀವಿ.